ಸಿಎಂ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ದೂರು ವಿಚಾರದಲ್ಲಿ ಮಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಬಿಜೆಪಿಯ ಸೀನಿಯರ್ ಮೋಸ್ಟ್ ದೂರು ನೀಡಿದ್ದಾರೆ. ಪ್ರಮಾಣ ವಚನ ಬೋಧಿಸಿದವರಿಗೆ ದೂರು ಕೊಟ್ಟಿದ್ದಾರೆ. ಸರ್ಕಾರದ ಆಡಳಿತದ ಬಗ್ಗೆ ದೂರಿನಲ್ಲಿ ಹೇಳಲಾಗಿದೆ. ಸಂವಿಧಾನದ ನಾಯಕನಿಗೆ ಮಂತ್ರಿ ಪತ್ರ ಬರೆದು ಸಿಎಂ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾರೆ. ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ. 3-6 ತಿಂಗಳಿಗೆ ಅಧಿಕಾರಿಗಳ ಬದಲಾವಣೆ. ಸಿಎಂ ಮೇಲೆ ಮಂತ್ರಿಗೆ ಈಗ ವಿಶ್ವಾಸವಿಲ್ಲ. ದೇಶದ ಇತಿಹಾಸದಲ್ಲಿ ಸಿಎಂ ವಿರುದ್ಧ ಯಾರೂ ದೂರು ಕೊಟ್ಟಿರಲಿಲ್ಲ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸಿಎಂ ವಿರುದ್ಧ ಮಂತ್ರಿ ದೂರು ಕೊಟ್ಟಿದ್ದಾರೆ. ಸದ್ಯದ ಆಡಳಿತ ಸರಿ ಇಲ್ಲ ಎಂದು ಬಿಂಬಿಸಿದ್ದಾರೆ. ಇದು ಸರಿಯಿಲ್ಲ, ನನ್ನ ಆಡಳಿತ ಸರಿ ಇದೆ ಅಂದರೆ ಅವರನ್ನು ಉಚ್ಚಾಟಿಸಲಿ ಅಥವಾ ಮಂತ್ರಿಗಳೇ ವಾಲಂಟಿಯರ್ ಆಗಿ ರಾಜೀನಾಮೆ ನೀಡಲಿ ಎಂದು ಮಂಗಳೂರಿನಲ್ಲಿ ಡಿಕೆ. ಇದು ಒಬ್ಬ ಸೀನಿಯರ್ ಮೋಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಸರ್ಕಾರದ ಆಡಳಿತದ ಬಗ್ಗೆ, ಸರ್ಕಾರ ಏನು ನಡೀತಾ ಇದೆ ಅಂತೇಳಿ ಬಿಚ್ಚಿ ಯಾರು ಪ್ರಮಾಣ ವಚನವನ್ನು ಬೋಧನೆ ಮಾಡಿದ್ರು ಅವ್ರಿಗೆ ಪತ್ರ ಬರೆದಿದ್ದಾರೆ. ಹೈಕಮಾಂಡ್ ಬರ್ಕೊಳ್ಳಿ, ಬೇರೆ ಯಾರು ಬೇಕಾದ್ರೂ ಅವರು ಲೆಟ್ರ್ ಬರ್ಕೊಳ್ಳಿ, ನಮಗದು ಅವರ ಆಂತರಿಕವಾದಂಥ ವಿಚಾರ. ಆದರೆ ಇಲ್ಲಿ ಒಬ್ಬ ಕಾನ್ಸ್ಟಿಟ್ಯೂಷನ್ ಹೆಡ್ಗೆ ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಹೇಳಿರೋದು, ಅಡ್ಮಿನಿಸ್ಟ್ರೇಷನ್ ಫುಲ್ಲು ಕೊಲ್ಯಾಪ್ಸ್ ಆಗಿದೆ. ಆಫೀಸರ್ಸು ಕೆಲಸ ಮಾಡೋಕ್ಕಾಗಲ್ಲ. 3 ತಿಂಗಳು 6 ತಿಂಗಳಿಗೆಲ್ಲ ಆಫೀಸರ್ಸ್ಗಳೆಲ್ಲ ಬದಲಾವಣೆ ಆಗ್ತಾಯಿದೆ. ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಪವರ್ ಸೆಕ್ರೆಟರಿ ಇರ್ಬೋದು, ಇನ್ನೊಬ್ರು ಇರ್ಬೋದು. ಬರೀ 3 ತಿಂಗಳು 6 ತಿಂಗಳಿಗೆ ಆಯಿತು ಅಂತಂದರೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಇರ್ತದೆ. ಸೊ ಇದೆಲ್ಲ ಬಿಂಬಿಸ್ತಾ ಇದೆ. ಸೊ ಅದರಿಂದ ಚೀಫ್ ಮಿನಿಸ್ಟರ್ ಬಗ್ಗೆ ಒಬ್ಬ ಮಂತ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಬಂಗಾರಪ್ಪನವ್ರ ಸಂಪರ್ಕ ಮಂತ್ರಿ ಆಗಿದ್ದರು 30 ವರ್ಷದಿಂದ. ನಾನು ಇವರು ಮಂತ್ರಿ ಆಗಿದ್ದರು 30 ವರ್ಷದಿಂದ ನಮ್ಮ ಮಂತ್ರಿ. ಯಾರೊಬ್ಬ ಮಿನಿಸ್ಟ್ರು ಇಲ್ಲಿವರೆಗೂ ಒಬ್ಬ ಚೀಫ್ ಮಿನಿಸ್ಟರ್ ಆಡಳಿತದ ಬಗ್ಗೆ ಕ್ವಶನ್ ಮಾಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ದೇಶ ಚರಿತ್ರೆ, ಇದು ದೇಶದ ಇತಿಹಾಸ. ಇದರಲ್ಲಿ ಇದು ಅವರು ಈಶ್ವರಪ್ಪನವರು ಎಕ್ಸ್ಪೋಸ್ ಮಾಡಿದ್ದಾರೆ, ಇವ್ರ ಆಡಳಿತ ಸರಿ ಇಲ್ಲ ಅಂತೇಳಿ. ಇಲ್ಲ, ಚೀಫ್ ಮಿನಿಸ್ಟ್ರಿಗೆ ಅವ್ರ ಆಡಳಿತ ಸರಿ ಇದೆ, ನಾನು ಇಷ್ಟೇ ಕರೆಕ್ಟಾಗಿದ್ದೀನಿ ಅಂತಂದರೆ ಇವತ್ತು ಸಾಯಂಕಾಲದೊಳಗೆ ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ಇಲ್ಲ, ಇವರೇ ವಾಲಂಟಿಯರಾಗಿ ರೆಸಿಗ್ನೇಷನ್ ಸಬ್ಮಿಟ್ ಮಾಡಬೇಕು. ಅವ್ರು ಸಮರ್ಥನೆ ಮಾಡಿಕೊಂಡಿದ್ದಾರೆ, ನಾನು ಬರೆದಿರೋದು ಕರೆಕ್ಟು, ನಿಜ, ನಾನು ಲಾಯಲಿಸ್ಟು ಅಂತ ಏನೋ ಹೇಳಿದಿರೋದು ಲಾಯಲಿಸ್ಟ್, ನಾನು ರೆಬೆಲ್ ಅಲ್ಲ ಅಂತ. ಅವ್ನು ರೆಬೆಲ್ಲರು ಆಗಿರಲಿ, ಲಾಯಲಿಸ್ಟ್ ಆಗಲಿ, ಏನಲ್ಲಿ ಇದು ಈ ರಾಜ್ಯದ ಆಡಳಿತದ ವಿಚಾರ. ಇದೊಂದು ಸರ್ಕಾರ, ಒಂದು ಕಾನ್ಸ್ಟಿಟ್ಯೂಷನ್. ನೀವೆಲ್ಲ ಇಡೀ ದೇಶಕ್ಕೆ ಪಾಠ ಹೇಳ್ತಾ ಇದ್ದೀರಿ, ಯಾವ ರೀತಿ ನಾವು ಆಡಳಿತ ಕೊಡ್ತೀವಿ, ಸ್ವಚ್ಛ ಆಡಳಿತ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇದು ಈ ರೀತಿ ನಡೀತಾ ಇದೆ. ಯತ್ನಾಳರು ಮಾತಾಡ್ಕೊಳ್ಳಿ, ಈಶ್ವರಪ್ಪರು ಮಾತಾಡ್ಕೊಳ್ಳಿ, ಇನ್ನೊಬ್ರು ಯಾರು ಮಾತಾಡ್ಕೊಳ್ಳಿ, ಯಾರು ಬೇಕು. ಗೌರ್ಮೆಂಟು ಆಡಳಿತದ ಬಗ್ಗೆ ಇದು ಇಡೀ ರಾಜ್ಯದ ಜನತೆಗೆ ಇದು ಬೇಸತ್ತ ಇದೆ. ಅವ್ರಿಗೆ ಕಂಟ್ರೋಲ್ ಏನೂ ಇಲ್ಲ, ಅದು ಬಿಡಿ. ಅವ್ರವ್ರದ್ದು ಪಕ್ಷದ ವಿಚಾರದಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ. ನಾನು ಯತ್ನಾಳದ್ದು ನಾನು ಅಸೆಂಬ್ಲಿಲಿ ಏನು ಹೇಳಬೇಕು ನಾನು ಹೇಳಿದ್ದೇನೆ, ಅಸೆಂಬ್ಲಿ ದಾಖಲೆಗೆ ತೆಗೆದುಕೊಂಡು ಬಂದಿದ್ದೇನೆ. ಸೊ ಯಡಿಯೂರಪ್ಪನವ್ರು ಏನಾದ್ರು ಕಂಟಿನ್ಯೂ ಆಗಬೇಕು ಅಂತ ಆಸೆ ಇದ್ದರೆ ಇವತ್ತು ಸಾಯಂಕಾಲದೊಳಗೆ ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ನಾಟ್ ಆಸ್ಕ್ ಫಾರ್ ರೆಸಿಗ್ನೇಷನ್, ಯು ಶುಡ್ ಡಿಸ್ಮಿಸ್ ಆರ್ ಈಶ್ವರಪ್ಪ ಶುಡ್ ಗೋ ಔಟ್ ಆಫ್ ದಿ ಕ್ಯಾಬಿನೆಟ್.